ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 31. ಶ್ರೀ ಭಗವಾನುವಾಚ ಜ್ಞಾನಂ ಪರಂ ಗುಹ್ಯಂ ಮೇ ಯತ್ ವಿಜ್ಞಾನ ಸಮನ್ವಿತಂ ಸಾರಾಸ್ಯಂ ತತ್ ಅಂಗಂ ಚ ಗೃಹಾಣ ಗದಿತಂ ಮಯಾ. ಅನುವಾದ: ದೇವೋತ್ತಮ ಪುರುಷನು ನುಡಿದನು, ಧರ್ಮಗ್ರಂಥಗಳಲ್ಲಿ ವರ್ಣಿತವಾಗಿರುವ ನನ್ನನ್ನು ಕುರಿತು ಜ್ಞಾನವು ಅತ್ಯಂತ ರಹಸ್ಯವಾದ, ಅದನ್ನು ಭಕ್ತಿ ಸೇವೆಯೊಂದಿಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅದಕ್ಕೆ ಅಗತ್ಯವಾದ ಸಾಧನ ವಿಧಾನವನ್ನು ನಾನು ಇಲ್ಲಿ ವಿವರಿಸಿದ್ದೇನೆ. ನೀನು ಲಕ್ಷ್ಯವಿಟ್ಟು ಅದನ್ನು ಗ್ರಹಣ ಮಾಡು. ಸೇಮ್ ಶ್ಲೋಕ ಎಲ್ಲಿ 4ನೇ ಅಧ್ಯಾಯದ 3ನೇ ಶ್ಲೋಕ. ಸ ಏವಾಯ ಮಯಾತೆ ಅದ್ಯ ಯೋಗ ಪ್ರೋಕ್ತ ಪುರಾತನ ಭಕ್ತೋ ಅಸೀಮೆ ಸಕಾಚೇತಿ ರಹಸ್ಯಂ ಹಿ ಏತತ್ ಉತ್ತಮಂ. ಪರಮಪ್ರಭುನೊಂದಿಗೆ ಸಂಬಂಧವಿರುವ ಬಹು ಪ್ರಾಚೀನ ಶಾಸ್ತ್ರವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದ್ದರಿಂದ ಈ ಶಾಸ್ತ್ರದ ಅಲೌಕಿಕ ರಹಸ್ಯ ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಲ್ಲಿ ಕೂಡ ಹೇಳುವಂಥದ್ದು ಮೊದಲಾಗಿ ನನ್ನನ್ನು ಕುರಿತು ಜ್ಞಾನವು ಅತ್ಯಂತ ರಹಸ್ಯವಾದದ್ದು, ಅದನ್ನು ಭಕ್ತಿ ಸೇವೆಯೊಂದಿಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಹಾಗಾಗಿ ಈ ರಹಸ್ಯವನ್ನು ಹೇಗೆ ಅರ್ಥ ಮಾಡುವಂಥದ್ದು, ದೇವೋತ್ತಮ ಪುರುಷನ ತಿಳಿಯುವಂಥದ್ದು ರಹಸ್ಯ. ಅದು ಭಕ್ತಿ ಸೇವೆಯಿಂದ ಮಾತ್ರ. ಕಾನ್ಫಿಡೆನ್ಷಿಯಲ್ ಇದು ರಹಸ್ಯ. ನನ್ನ ಕುರಿತು ಜ್ಞಾನವು ಅತ್ಯಂತ ರಹಸ್ಯವಾದದ್ದು, ಅದನ್ನು ಭಕ್ತಿ ಸೇವೆಯೊಂದಿಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು. ಪ್ರಭುಪಾದ ಹೇಳುವಂಥದ್ದು, ಫಸ್ಟ್ ಯು ರೀಡ್ ಶಾಸ್ತ್ರವನ್ನು ಓದ್ಬೇಕಂತೆ. ದೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್, ಅರ್ಥ ಮಾಡಿಕೊಳ್ಬೇಕು. ಫಸ್ಟಿಗೆ ಓದುವಂಥದ್ದು. ಅರ್ಥ ಮಾಡಿಕೊಳ್ಳುವುದು ಹೇಗೆ? ಈಗ ನಾವು ಕ್ಲಾಸ್ ಇದು ಅರ್ಥ ಮಾಡಿಕೊಳ್ಳುವಂಥದ್ದು. ಈಗ ನಿಮ್ಗೆ ಕೂಡ ಈಗ 8 ಗಂಟೆಗೆ ನೀವು ಬುಕ್ ಓಪನ್ ಮಾಡಿ ನಿಮ್ಗೆ ಓದ್ಬೋದು, ಕ್ಲಾಸಿಗೆ ಬರೋ ಅಗತ್ಯ ಇಲ್ಲ. ಆದ್ರೆ ಅರ್ಥ ಆಗುವುದಿಲ್ಲ ಓದುವಾಗ. ಅದಕ್ಕೆ ಬರೋದು ಫಸ್ಟ್ ಯು ರೀಡ್, ದೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್, ದೆನ್ ಯು ಅಪ್ಲೈ ಇಟ್. ನಾವು ಅದನ್ನು ಅಳವಡಿಸಬೇಕು. ರಿಯಲೈಸೇಷನ್ ಬರುವುದು ಅಲ್ಲಿಂದ. ರೀಡ್, ಅಂಡರ್ಸ್ಟ್ಯಾಂಡ್, ಅಪ್ಲೈ. ಹಾಗೆ ಈ ರಹಸ್ಯವನ್ನು ಅದನ್ನು ಭಕ್ತಿ ಸೇವೆಯೊಂದಿಗೆ ನಾವು ಸಾಕ್ಷಾತ್ ಅಂದ್ರೆ ಭಕ್ತಿ ಸೇವೆ ಮಾಡ್ತಾ 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 ಇದನ್ನು ನಾವು ಅಪ್ಲೈ ಮಾಡಬೇಕು. ಖಾಲಿ ಓದುದು ಮಾತ್ರ ಅಲ್ಲ, ಅರ್ಥ ಮಾಡೋದು ಮಾತ್ರ ಅಲ್ಲ, ಅಪ್ಲಿಕೇಶನ್ ಆಗಬೇಕು. ಅದಕ್ಕೆ ವಿಧಾನ ಇಲ್ಲಿ ವಿವರಿಸಿದ್ದಾನೆ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಅಭಯ ಶರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮಾಂಡದಲ್ಲಿ ಭಗವಂತನ ಸರ್ವಶ್ರೇಷ್ಠ ಭಕ್ತನಾಗಿದ್ದಾನೆ ನೋಡಿ, ಟಾಪ್ ಮೋಸ್ಟ್ ಡಿವೋಟಿ ಅವ. ಆದ್ರಿಂದಲೇ ದೇವೋತ್ತಮ ಪುರುಷನು ತನ್ನ 4 ಮಹತ್ವದ ಹೇಳಿಕೆಗಳಲ್ಲಿ ಬ್ರಹ್ಮನ 4 ಮುಖ್ಯ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾನೆ. ಭಗವಂತ ಉತ್ತರ ಮಾಡ್ತಾನೆ. 33, 34, 35, 36 ಚತುಶ್ಲೋಕಿ ಭಾಗವತ ಉತ್ತರ ಮಾಡ್ತಾನೆ. ಅವು ಚತುಶ್ಲೋಕಗಳಲ್ಲಿ ಮೂಲ ಭಾಗವತವೆಂದೇ ಪ್ರಸಿದ್ಧವಾಗಿದೆ. ಬ್ರಹ್ಮನ ಪ್ರಶ್ನೆಗಳು ಈ ರೀತಿ ಉಂಟು. ಯಾವ್ದು ಫಸ್ಟ್ ಪ್ರಶ್ನೆ? ಲೌಕಿಕ ಮತ್ತು ಪಾರಮಾರ್ಥಿಕಗಳೆರಡರಲ್ಲಿ ಭಗವಂತನ ರೂಪ ಯಾವ ರೀತಿಯದು? ಯಾವ ರೂಪ? ನಮ್ದು ರೂಪ ನಿನ್ನೆ ಭಕ್ತಿಶಾಸ್ತ್ರ ಕ್ಲಾಸಲ್ಲಿ, ಸಾರಿ ಮಧ್ಯಾಹ್ನದ ಕ್ಲಾಸಲ್ಲಿ, ಅದು ಸ್ವಲ್ಪ ಎರಡು ಮುಂದೆ ಉಂಟು, ಅಲ್ಲಿ ಇದು ಡಿಸ್ಕಷನ್. ಎಂತ? ನಮ್ಮ ರೂಪ ಭೌತಿಕ ರೂಪ, ಭಗವಂತನ ರೂಪ ಭೌತಿಕ ರೂಪ ಅಲ್ಲ. ಸತ್ ಚಿತ್ತ ಆನಂದ. ಸತ್ ಅಂದ್ರೆ ಇಟರ್ನಲ್, ಚಿತ್ತ ಅಂದ್ರೆ ನಾಲೆಜ್, ಆನಂದ ಬ್ಲಿಸ್, ಸಚ್ಚಿದಾನಂದ ರೂಪ. ಭಗವಂತನ ರೂಪ ಯಾವ ರೀತಿ ಇದೆ? ಭಗವಂತನ ವಿವಿಧ ಶಕ್ತಿಗಳು ಹೇಗೆ ಕೆಲಸ ಮಾಡ್ತದೆ ನೋಡಿ. ತುಂಬಾ ಶಕ್ತಿ ಉಂಟು, ಆ ಲಿಮಿಟೆಡ್ ಶಕ್ತಿಗಳು. ಅಲ್ಲಾದಿನ ಶಕ್ತಿ, ಈಗ ಮಾಯ ಕೂಡ ಶಕ್ತಿಯೇ. ಬಹಿರಂಗ ಶಕ್ತಿ, ಇಂಟರ್ನಲ್ ಪೊಟೆನ್ಸಿ, ಎಕ್ಸ್ಟರ್ನಲ್ ಪೊಟೆನ್ಸಿ. ಒಬ್ಬ ಆದ್ಮೇಲೆ ಇಂಟರ್ನಲ್ ಪೊಟೆನ್ಸಿಯಲ್ಲಿ ಅನ್ಲಿಮಿಟೆಡ್ ಶಕ್ತಿಗಳು. ಹಾಗೆ ಈ ರೀತಿ ಬೇರೆ ಬೇರೆ ಶಕ್ತಿಗಳುಂಟು ಎಲ್ಲ. ಈಗ ಒಂದು ದೊಡ್ಡ ಕಂಪನಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಉಂಟು, ಎಲ್ಲ ಕೆಲಸ ಆಗ್ತಾ ಇರ್ತದೆ. ಹಾಗೆ ಭಗವಂತನ ಈ ಡಿಪಾರ್ಟ್ಮೆಂಟ್ ನಲ್ಲಿ ಬೇರೆ ಬೇರೆ ಶಕ್ತಿಗಳಿಗೆ ಭಗವಂತ ಕೆಲಸ ಕೊಟ್ಟಿದ್ದಾನೆ, ಅವ್ರು ಮಾಡ್ತಾ ಇದ್ದಾರೆ. ತನ್ನ ವಿವಿಧ ಶಕ್ತಿಗಳಿಂದ ಭಗವಂತನ ಲೀಲೆಗಳು ಹೇಗೆ ಆಡುತ್ತಾನೆ. ಏಕೆಂದ್ರೆ ಕೃಷ್ಣ ಎಂತ ಬೇಕಾದ್ರೂ ಮಾಡ್ಬೋದು, ಅದನ್ನ ಎಂತ ಬೇಕಾದ್ರೂ ಮಾಡ್ಬೋದು. ವಿವಿಧ ಶಕ್ತಿಗಳಿಂದ ಭಗವಂತನ ಲೀಲೆ ಆಡ್ತಾನೆ. ಬ್ರಹ್ಮನಿಗೆ ವಹಿಸಿಕೊಟ್ಟ ಕಾರ್ಯನಿರ್ವಹಿಸಲು ಅವನಿಗೆ ಹೇಗೆ ಉಪದೇಶಿಸಬಹುದು? ಬ್ರಹ್ಮನಿಗೆ ವಹಿಸಿಕೊಟ್ಟು
ಕಾರ್ಯನಿರ್ವಹಿಸಲು ಅವನಿಗೆ ಹೇಗೆ ಉಪಯೋಗಿಸುತ್ತೆ, ಇದೆಲ್ಲ ಲೇಟರ್ ಇದರಲ್ಲಿ ಉಂಟು, ಶ್ಲೋಕಿಯಲ್ಲಿ ಅಲ್ಲಿ ವಿವರವಾಗಿ ಉಂಟು. ಈಗ ಪ್ರಸ್ತುತ ಚರ್ಚಿಸಿರುವ ಶ್ಲೋಕವು ಉತ್ತರಗಳಿಗೆ ಪ್ರಸ್ತಾವನೆ ಅಂತಿದೆ. ಅದರಲ್ಲಿ ಭಗವಂತನು ಅಪೌರುಷ ಧರ್ಮಗ್ರಂಥಗಳು ತನ್ನ ಪರಮ ಪರತ ಜ್ಞಾನವನ್ನು ತಿಳಿಸಿರುವುದಾಗಿ ಬ್ರಹ್ಮನಿಗೆ ಬೋಧಿಸುತ್ತಾನೆ. ಶಾಸ್ತ್ರದಲ್ಲಿ ಎಂತ ಅಪೌರುಷ ಧರ್ಮಗ್ರಂಥ ತನ್ನ ಪರಮ ಪರತರ ಜ್ಞಾನ ಹೇಳಿದ್ದಾನೆ. ಅದು ಬಲು ಸೂಕ್ಷ್ಮ. ಇದು ಹೇಗೆಂದ್ರೆ ಎಲ್ಲರಿಗೂ ಇದು ಅರ್ಥ ಆಗುವುದಿಲ್ಲ. ಇದಕ್ಕೆ ಭಕ್ತಿಯ ನಾವು ಪ್ರೊಸೆಸ್ ಅಪ್ಲೈ ಮಾಡಿದ ಮಾತ್ರ. ಈಗ ಭಾಗವತ ನಾವು ಓದ್ತೇವೆ, ಭಾಗವತ ಓದುವಾಗ ನಮ್ಗೆ ಎಷ್ಟೋ ವಿಷಯ ಅರ್ಥ ಆಗುದಿಲ್ಲ. ಯಾಕೆ ಅರ್ಥ ಆಗುದಿಲ್ಲ? ಯಾಕೆಂದ್ರೆ ಎಷ್ಟೋ ವಿಷಯ ನಾವು ಅಪ್ಲೈ ಮಾಡುವುದಿಲ್ಲ. ಹಾಗಾಗಿ ಅರ್ಥ ಆಗುವಂಥದ್ದು ಅಪ್ಲಿಕೇಶನ್ ಇಂದ ಅರ್ಥ ಆಗ್ತದೆ ಕ್ಲಿಯರ್ ಆಗಿ. ಈಗ ನೆಕ್ಟರ್ ಆಫ್ ಡಿವೋಷನ್ ನಾನು ಸಂಜೆ ಕ್ಲಾಸ್ ಮಾಡಿದೆ. ಈಗ ನೆಕ್ಟರ್ ಆಫ್ ಡಿವೋಷನ್ ಇಲ್ಲಿ ಭಾಗ ಉಂಟು, ಅಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಇದು ಲಾಸ್ಟ್, ಇದು ನೆಕ್ಟರ್ ಆಫ್ ಡಿವೋಷನ್ ನೋಡಿ. ಯಾವುದು ಇದು 5 ತತ್ವಗಳು. ಮೊದಲನೇ ಭಕ್ತರೊಂದಿಗೆ ಸಹಚರ್ಯ. ಇದು ನೆಕ್ಟರ್ ಆಫ್ ಡಿವೋಷನ್ ಚಾಪ್ಟರ್ 7. ಚಾಪ್ಟರ್ 7 ಇದು ನಾನು ಮೊನ್ನೆ ಕ್ಲಾಸ್ ಮಾಡಿದ್ದೇನೆ ಇದ್ರ ಬಗ್ಗೆ. ಹಾಗಾಗಿ ಫಸ್ಟಿಗೆ ಭಕ್ತರೊಂದಿಗೆ ಸಹಚರ್ಯ ಇರುವುದು, 2ನೇದು ಭಗವಂತ ಮಹಿಮೆ ಸಂಕೇತ ಮಾಡುವುದು, 3ನೇದು ಪರಿಶುದ್ಧ ಭಕ್ತನಿಂದ ಶ್ರೀಮ ಆಲಿಸುವುದು, 4ನೇದು ಭಗವಂತನಿಗೆ ಸಂಬಂಧಿಸಿದ ಪವಿತ್ರ ಸ್ಥಳ, 5ನೇದು ಭಗವದ್ ವಿಗ್ರಹವನ್ನು ಭಕ್ತಿಯನ್ನು ಪೂಜಿಸುವುದು. ಇದೆಲ್ಲ ನೆಕ್ಟರ್ ಆಫ್ ಡಿವೋಷನ್. ಹಾಗಾಗಿ ಈಗ ಭಕ್ತಿಯ ಸಾಮಸಿಂಧು ನೆಕ್ಟರ್ ಆಫ್ ಡಿವೋಷನ್ ಓದುವಾಗ ಎಷ್ಟೋ ವಿಷಯ ನಮ್ಗೆ ಅರ್ಥ ಆಗುವುದಿಲ್ಲ. ಯಾಕೆ? ಪ್ರಭುಪಾದ ಹೇಳಿದ್ದಾರೆ ನೆಕ್ಟರ್ ಆಫ್ ಡಿವೋಷನ್ ಇಟ್ ಇಸ್ ಲಾ ಬುಕ್ ಫಾರ್ ಡಿವೋಟೀಸ್. ಹೇಗೆ ಲಾ ಕಲಿಯುವ ವಿದ್ಯಾರ್ಥಿಗೆ ಅವನಿಗೆಲ್ಲ ಆ ಲಾ ಪುಸ್ತಕ ಎಲ್ಲ ಅವನಿಗೆ ಗೊತ್ತಿರಬೇಕು, ಯಾವ ಸೆಕ್ಷನ್ ಯಾವ ಶೆಡ್ಯೂಲ್ ಎಲ್ಲ ಗೊತ್ತಿರ್ಬೇಕು ಅವನಿಗೆ. ಅದೇ ರೀತಿ ಈ ನೆಕ್ಟರ್ ಆಫ್ ಡಿವೋಷನ್ ಭಕ್ತಿರ ಸಾಮಸಿಂಧು ಅದರ ಸುಲಭದಲ್ಲಿ ಅರ್ಥ ಆಗುವುದಿಲ್ಲ. ಅದು ಸ್ಪಿನ್ ಆಗ್ತದೆ, ನಮ್ಮ ತಲೆಯಿಂದ ಮೇಲೆ ಹೋಗ್ತದೆ. ಆದ್ರೆ ಭಕ್ತಿಯನ್ನು ನಾವು ಮಾಡ್ತಾ ಮಾಡ್ತಾ ನಮ್ಗೆ ಅರ್ಥ ಆಗ್ತದೆ. ಅದು ಫಿಲಾಸಫಿ. ಭಕ್ತಿ ನಾವು ಸೇವೆ ಮಾಡ್ತಾ ಮಾಡ್ತಾ ನಮಗೆ ಎಲ್ಲ ಅರ್ಥ ಆಗ್ತದೆ. ಹಾಗಾಗಿ ಈಗ ಹೇಗಂದ್ರೆ ನೋಡಿ, ಈಗ ಭಕ್ತಿ ಶಾಸ್ತ್ರ ಮಾಡ್ತಾ ಇದ್ದೀರಿ, ನಿನ್ನೆ ಕ್ಲಾಸ್ ಇತ್ತು ನಿಮಗೆ. ಕೆಲವರು ಲೆವೆಲ್ 2 ಮಾಡ್ತಾರೆ, ಕೆಲವರು ಲೆವೆಲ್ 3 ಮಾಡ್ತಾ ಇದ್ದಾರೆ, ಲೆವೆಲ್ 1. ಇದೆಲ್ಲ ಎಂತಂದ್ರೆ ನಾವು ಭಗವಂತನ ಸೇವೆಯಲ್ಲಿ ಫಿಕ್ಸ್ ಆಗ್ಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಭಗವಂತನ ವಿಷಯ ನಮ್ಗೆ ಜಾಸ್ತಿ ಗೊತ್ತಾಗಿ ನಾವು ಭಗವಂತನ ಸೇವೆಯಲ್ಲಿ ಫಿಕ್ಸ್ ಆಗ್ಬೇಕು. ಇದು ಮಾಡುವ ವಿಧಾನ ಅದಕ್ಕೆ. ಟೋಟಲಿ ಎಸ್ ಕೃಷ್ಣ, ನಾನು ನಿಂಗೆ ಸರೆಂಡರ್. ಅದು ನಾವು ಕಲ್ತ ಬರುವಂಥದ್ದು. ಹಾಗಾಗಿ ಇದು ಹಾಗಾದ್ರೆ ರಾಗಾನುಗ ಭಕ್ತರಿಗೆ ಬೇಕಾ? ಈಗ ಈ ಎಂತ ಹೇಳುವಂಥದ್ದು, ಕೃಷ್ಣ ಗೋಪಾ ಫ್ರೆಂಡ್ಸ್, ಗೋಪೀಸ್, ರಾಧಾರಾಣಿ, ಇವರಿಗೆಲ್ಲ ಇದು ಬೇಕಾ ಶಿಕ್ಷಣ? ಬೇಡ. ಅವ್ರು ಆಲ್ರೆಡಿ ಆ ಲೆವೆಲ್ ಅಲ್ಲಿ ಇದ್ದಾರೆ, ಟೋಟಲ್ ಸರೆಂಡರ್ 24 ಗಂಟೆ. ಆದ್ರೆ ನಾವು ಇಲ್ಲ, ನಮ್ಗೆ ಈಗ ಆ ಲೆವೆಲ್ಗೆ ಬರ್ಲಿಕ್ಕೆ ನಮ್ಗೆ ಬೇಕು. ಇದನ್ನು ನಾವು ತಿಳಿಬೇಕು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ವಾಟ್ ಎವರ್ ಟೀಚಿಂಗ್ಸ್ ಆರ್ ದೇರ್, ದೀಸ್ ಥಿಂಗ್ಸ್ ಆರ್ ದಿ ಇನ್ಸ್ಟ್ರೂಮೆಂಟ್ ಟು ಸರ್ವ್ ಲಾರ್ಡ್ ಸೀರಿಯಸ್ಲಿ. ಭಗವಂತನ ನಾವು ಸೀರಿಯಸ್ ಆಗಿ ಸೇವೆ ಮಾಡಲಿಕ್ಕೆ ಇದೆಲ್ಲ ದಾರಿಗಳು, ಹಾದಿಗಳು. ಎಸ್, ಆತ್ಮಸಾಕ್ಷಿ ಪಡೆದ ಹೊರತು ಯಾರಿಂದಲೂ ಅರಿತುಕೊಳ್ಳಲಾಗುವುದು. ಇದು ತುಂಬಾ ಸೂಕ್ಷ್ಮ, ಬಲು ಸೂಕ್ಷ್ಮ. ಭಗವಾನ್ ಅನುಗ್ರಹದಿಂದ ಆತ್ಮಸಾಕ್ಷಿ ಪಡೆದ ಹೊರತು ಯಾರಿಂದಲೂ ಅರಿತುಕೊಳ್ಳಲಾಗುವುದು. ಅರ್ಥ ಆಗ್ಲಿಕ್ಕೆ ಆಗುದಿಲ್ಲ. ಆತ್ಮ ಸಾಕ್ಷಾತ್ಕಾರ ಆಗದೆ ಇದು ಅರ್ಥ ಆಗುದಿಲ್ಲ. ತಾನು ವಿವರಿಸಿದಂತೆ ಉತ್ತರಗಳನ್ನು ಬ್ರಹ್ಮನು ಗ್ರಹಿಸಬಹುದು ಎಂದು ಭಗವಂತ ಹೇಳುತ್ತಾನೆ. ಅಂದರೆ ಪರಮ ಸತ್ಯನ ದಿವ್ಯ ಜ್ಞಾನವನ್ನು ಸ್ವಯಂ ಭಗವಂತ ಬೋಧಿಸಿದಲ್ಲಿ ಮಾತ್ರ ತಿಳಿದುಕೊಳ್ಳಬಹುದು. ನೋಡಿ, ಇಲ್ಲದೆ ಆಗುವುದಿಲ್ಲ. ಲೌಕಿಕದ ಮಹಾನ್ ಚಿಂತಕರ ಮಾನಸಿಕ ಊಹಾತ್ಮಕ ಚಿಂತನೆಗಳು, ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಟರ್ಸ್, ಎಲ್ಲರೂ ಮಾಯಾವಾದಿಗಳು, ನಿರಾಕಾರರು, ಶೂನ್ಯವಾದಿಗಳು ತುಂಬಾ ಮಂದಿ ಇದ್ದಾರೆ. ಗ್ರೇಟ್ ಸೈಂಟಿಸ್ಟ್ ಇವರೆಲ್ಲ ಆಲ್ ಆರ್ ಅಂದ್ರೆ ಅಸಂಪ್ಷನ್ ಅವ್ರದ್ದು, ಹೀಗೆ ಅಂತ. ಇಟ್ಸ್ ಅ ಥಿಯರಿ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಕಾನ್ಷಿಯಸ್ನೆಸ್ ಈಸ್ ನಾಟ್ ಅ ಥಿಯರಿ, ಇಟ್ ಇಸ್ ಅ ಫ್ಯಾಕ್ಟ್. ವಿ ಡೋಂಟ್ ವಾಂಟ್ ಥಿಯರಿ. ಥಿಯರಿ ಚೇಂಜ್ ಮಾಡ್ತಾ ಇರ್ತಾನೆ. ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಐನ್ಸ್ಟೀನ್, ನ್ಯೂಟನ್, ದೇ ಆರ್ ದ ರಿಯಲ್ ಸೈಂಟಿಸ್ಟ್.
ಈಗ ಅದು ಸೋಕಾಲ್ ಸೈಂಟಿಸ್ಟ್ ಬರ್ತಾನೆ, ಅವ ಎಂತ ಮಾಡುವಂಥದ್ದು, ಅವೊಂದು ಓನ್ ಥಿಯರಿ ಬರೆಯುವಂಥದ್ದು, ಉಳಿದ ಪ್ರೀವಿಯಸ್ ಸೈಂಟಿಸ್ಟ್ ನನ್ನು ತೊಳೆದು ಹಾಕುವಂಥದ್ದು. ಥಿಯರಿ ಮೇ ಚೇಂಜ್, ಬಟ್ ಕೃಷ್ಣ ಕಾನ್ಷಿಯಸ್ನೆಸ್ ಇಸ್ ಅ ಫ್ಯಾಕ್ಟ್, ಥಿಯರಿ ಅಲ್ಲ. ಪ್ರೀವಿಯಸ್ ಆಚಾರ್ಯರಿಗೆ ಪ್ರಭುಪಾದ್ ವೇದವ್ಯಾಸರನ್ನು ಖಂಡನೆ ಮಾಡುವುದಿಲ್ಲ, ನಾರದ ಮುನಿಯನ್ನು ಖಂಡನೆ ಮಾಡುವುದಿಲ್ಲ, ಬ್ರಹ್ಮನನ್ನು ಖಂಡನೆ ಮಾಡುವುದಿಲ್ಲ. ಪ್ರಭುಪಾದ್ ಫಸ್ಟ್ ಕ್ಯಾಂಟೋದಲ್ಲಿ ಪ್ರಭುಪಾದ್ ಎಂತ ಹೇಳುವಂಥದ್ದು, ನಾರದ ಜಿ, ಬ್ರಹ್ಮಾಜಿ, ವೇದವ್ಯಾಸ ಜಿ, ರೆಸ್ಪೆಕ್ಟ್ ಕೊಡ್ತಾರೆ. ದಿಸ್ ಇಸ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಅಲ್ಲಿ ಪ್ರೀವಿಯಸ್ ಆಚಾರ್ಯರು ಹೇಳಿದನ್ನು ರಿಪೀಟ್ ಮಾಡುವಂಥದ್ದು ಅವರೋಹ ಪಂಥ. ಅದು ಸೋಕಾಲ್ಡ್ ಸೈನ್ಸ್ ಆರೋಹ ಪಂಥ. ಆರೋಹ ಪಂಥ ಅಂದ್ರೆ ಮಾನಸಿಕ ಊಹಾತ್ಮಕ ಚಿಂತನೆ, ಮೆಂಟಲ್ ಸ್ಪೆಕ್ಯುಲೇಷನ್, ಮೇ ಬಿ, ಮೈಟ್ ಬಿ, ಇಫ್, ಬಟ್, ಪರ್ಹ್ಯಾಪ್ಸ್, ದೇರ್ಫೋರ್, ಇದೆಲ್ಲ ಹೇಳ್ತಾರೆ ಅವರು. ಪ್ರಭುಪಾದ್ ಹೇಳಿದ್ದಾರೆ. ಒಮ್ಮೆ ಎಂತ ಆಯ್ತಂದ್ರೆ ಪ್ರಭುಪಾದ್ ಹೋಗ್ತಾ ಇರುವಾಗ ಪ್ರಭುಪಾದ್ ಶಿಷ್ಯರ್ಥ ಹೇಳ್ತಾರೆ, ಅದೇ ಅಂತ ಮೈಟ್ ಬಿ ಅಂತ. ಮೈಟ್ ಬಿ ಎಲ್ಲ ಯೂಸ್ ಮಾಡಬೇಡ ಅಂತ ಹೇಳಿದ್ರು ಪ್ರಭುಪಾದ್. ಗೊತ್ತಿದ್ರೆ ಹೇಳು, ಇಲ್ಲ ಸುಮ್ಮನೆ ಇರು ಅಂತ ಹೇಳಿ. ಅದು ಆಗಿರಬಹುದು. ಇದು ಮೆಂಟಲ್ ಸ್ಪೆಕ್ಯುಲೇಷನ್. ಕೃಷ್ಣ ಪ್ರಜ್ಞೆ ಮೆಂಟಲ್ ಸ್ಪೆಕ್ಯುಲೇಷನ್ ಅಲ್ಲ, ಅದರ ಫ್ಯಾಕ್ಟ್. ಪ್ರಭುಪಾದ ರಿಸರ್ಚ್ ಅನ್ನೋದು ಇಲ್ಲಿ ಇಲ್ಲ ಅಂತೆ ವೇದಿಕ್ ಸೈನ್ಸ್ ಅಲ್ಲಿ. ಯಾಕೆ? ಕೃಷ್ಣ ಆಲ್ರೆಡಿ ಮಾಡಿದ್ದಾನೆ ರಿಸರ್ಚ್, ನಾವು ರಿಸರ್ಚ್ ಮಾಡುವ ಅಗತ್ಯ ಇಲ್ಲ ನಮಗೆ. ಅದು ಸೋಕಾಲ್ಡ್ ಸೈನ್ಸ್ ಅಲ್ಲಿ ರಿಸರ್ಚ್. ಮಾನಸಿಕ ಹೂವ ಲೋಲರು ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದವರೆಗೆ ಮಾತ್ರ ತಲುಪಬಹುದು. ಈ ನಿರಾಕಾರವಾದಿಗಳು, ಮಾಯಾವಾದಿಗಳು ಎಲ್ಲಿ ತನಕ ಹೋಗ್ಬೋದು? ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ನಿಮಗೆ ಗೋಲೋಕ ಚಾಟ್ ಇದ್ರೆ ನಮ್ಗೆ ಗೊತ್ತಾಗ್ತದೆ. ಗೋಲೋಕ ಚಾಟಲ್ಲಿ ನಾವು ಭೂಲೋಕದಲ್ಲಿದ್ದೇವೆ. ಭೂಲೋಕದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಜನಲೋಕ, ತಪರ್ಲೋಕ, ಮಹಾಲೋಕ, ಬ್ರಹ್ಮಲೋಕ. ಅದರ ಮೇಲೆ ಇರುವಂಥದ್ದು ದೇವಿಧಾಮ, ಅದರ ಮೇಲೆ ಶಿವನ ಅಬೋರ್ಡ್ ಮಹೇಶಧಾಮ. ಮಹೇಶಧಾಮ ಅರ್ಧ ಬ್ರಹ್ಮಜ್ಯೋತಿಯಲ್ಲಿ ಉಂಟು, ಅರ್ಧ ಈಚೆ ಉಂಟು ಭೌತಿಕ ಲೋಕದಲ್ಲಿ. ಬ್ರಹ್ಮಜ್ಯೋತಿಯಲ್ಲಿ ತನಕ ಅವರು ಹೋಗ್ಬೋದಂತ. ಯಾರು? ಎಲ್ಲರಲ್ಲ. ಅಂದ್ರೆ ಅದರಲ್ಲೂ ಕೂಡ ಕೆಲವು ಲಾಲ್ಪುರ್ ನಿರಾಕಾರವಾದಿಗಳಿದ್ದಾರೆ. ಮಾಯಾವಾದಿಗಳು ಯಾರು ಶಾಸ್ತ್ರವನ್ನು ಓದ್ತಾರೆ, ಓದುವುದಂದ್ರೆ ಅವರ ಶಾಸ್ತ್ರವನ್ನು, ಅವರ ಮಿಸ್ಇಂಟರ್ಪ್ರಿಟೆಡ್ ಶಾಸ್ತ್ರವನ್ನು ಓದ್ತಾರೆ, ತುಂಬಾ ಸೀರಿಯಸ್, ಅದರಲ್ಲಿ ಕೂಡ ಸನ್ಯಾಸಿನವರು, ಅವರು ಅಲ್ಲಿ ತನಕ ಹೋಗ್ಬೋದಂತ. ಅದದು ಪರ್ಮನೆಂಟ್ ಪ್ಲೇಸ್ ಅಲ್ಲ. ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು 4th ಕ್ಲಾಸ್ ಜೈಲ್, 3rd ಕ್ಲಾಸ್ ಜೈಲ್, 2nd ಕ್ಲಾಸ್ ಜೈಲ್, 1st ಕ್ಲಾಸ್ ಜೈಲ್. ಯಾವುದು 4th ಕ್ಲಾಸ್ ಜೈಲ್? ನರಕಲೋಕ. 3rd ಕ್ಲಾಸ್ ಜೈಲ್ ಯಾವುದು? ಭೂಲೋಕ. 2nd ಕ್ಲಾಸ್ ಜೈಲ್ ಯಾವುದು? ಸ್ವರ್ಗಲೋಕ. 1st ಕ್ಲಾಸ್ ಜೈಲ್ ಯಾವುದು? ಬ್ರಹ್ಮಲೋಕ. ಆ ಜೈಲಿನ ಕಾಂಪೌಂಡ್ ಯಾವುದು? ಅದು ಬ್ರಹ್ಮಜ್ಯೋತಿ. ಕಾಂಪೌಂಡ್ ಆಚೆ ಇರುವುದಂತ ವೈಕುಂಠ. ವೈಕುಂಠಕ್ಕೆ ಇವರಿಗೆ ಹೋಗ್ಲಿಕ್ಕೆ ಇಲ್ಲ ಅಂತ. ಯಾರಿಗೆ? ವಿಜ್ಞಾನಿಗಳಿಗೆ. ನಿರಾಕಾರ ಬ್ರಹ್ಮನ್ ಯಾರು ಇದು ಮಾಡಿದ್ರೆ ಅವರಿಗೆ. ಅವರು ದರೆಯಲ್ಲಿ ಇರ್ತಾರೆ. ಎಷ್ಟೊತ್ತು ದರೆಯಲ್ಲಿ ಇರ್ಬೋದು, ಈಚೆ ಬರ್ತಾರೆ ಅಂತ. ಆ ಬ್ರಹ್ಮ ಭುವನಾವಲೋಕ ಪೂರ್ಣಾವಲೋಕನ ಅರ್ಜುನ. ಅದೇ ರೀತಿ ಈ ಬ್ರಹ್ಮಜ್ಯೋತಿ ಹತ್ರ ಹೋದ್ರು ಕೂಡ ಜಾಸ್ತಿ ಸಮಯ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅವರಿಗೆ ಸಾಕಾದ ಕೂಡಲೇ ವಾಪಸ್ ಈಚೆ ಬರ್ತಾರೆ. ಆಚೆ ಹೋಗ್ಲಿಕ್ಕೆ ಇಲ್ಲ ಅವರಿಗೆ ಅದ್ರ ಆಚೆ. ಹಾಗಾಗಿ ಮಾನಸಿಕ ಹೂವ ಲೋಲರು ನಿರಾಕಾರ ಬ್ರಹ್ಮ ಸಾಕ್ಷಾತ್ವರೆಗೆ ಮಾತ್ರ ತಲುಪಬಲ್ಲರು. ಆದರೆ ವಾಸ್ತವವಾಗಿ ಸಂಪೂರ್ಣ ಪಾರಮಾರ್ಥಿಕ ಜ್ಞಾನ ನಿರಾಕಾರ ಬ್ರಹ್ಮ ಜ್ಞಾನಕ್ಕೆ ಅತೀತವಾದದ್ದು. ಸಂಪೂರ್ಣ ಯಾವುದು? ಭಗವಾನ್ ಸಾಕ್ಷಾತ್ಕಾರ. ಇದು ಸಂಪೂರ್ಣ ಭಗವಾನ್ ಸಾಕ್ಷಾತ್ಕಾರ ಇದ್ರೆ ನಿಮಗೆ ಒಳಗೆ ಹೋಗ್ಬೋದು, ಎಂಟ್ರಿ ಉಂಟು ವೈಕುಂಠದ ಒಳಗೆ, ಇಲ್ಲದಿಲ್ಲ. ಆದ್ದರಿಂದ ಅದನ್ನು ಪರಮ ರಹಸ್ಯ ಜ್ಞಾನ, ಇದು ರಹಸ್ಯ. ಗೋಯಿಂಗ್ ಬ್ಯಾಕ್ ಹೋಮ್ ಬ್ಯಾಕ್ ಟು ಗಾಡ್, ಇದು ರಹಸ್ಯ. ಇದು ಎಲ್ಲರಿಗೂ ಅರ್ಥ ಆಗುದಿಲ್ಲ. ಭಕ್ತಿಯಲ್ಲಿ ಬಂದ್ರೆ ಮಾತ್ರ ಅರ್ಥ ಆಗ್ತದೆ, ಇಲ್ಲದೇ ಇಲ್ಲ. ಯಥೋಮತ್ ತಥೋಮತ್, ನೀನು ಸರಿ ನಾನು ಸರಿ. ಅವ್ರು ಹೇಳ್ತಾರೆ. ಈಗ ನಾನು ಪುಸ್ತಕ ವಿತರಣೆ ಹೋಗುವಾಗ ತುಂಬ ಮಂದಿ ಈ ಮಾಯಾವಾದಿಗಳು ಹೇಳುವಂಥದ್ದು, ಎಸ್ ನೀವು ಕೂಡ ಮಾಡ್ತಾ ಇದ್ರೆ ಅದೇ ನಮ್ದು ಕೂಡ ಆಧ್ಯಾತ್ಮ. ಹೇಗೆ ಆಗ್ತದೆ? ನೀವು ಕೂಡ ಸರಿ, ನಾವು ಕೂಡ ಸರಿ, ಹೇಗೆ ಆಗ್ತದೆ? ಹೊರಡುವಂಥದ್ದು ಅಕ್ಕಿಯಿಂದಲೇ ಇಡ್ಲಿ ಆಗುವಂಥದ್ದು, ದೋಸೆ ಆಗುವಂಥದ್ದು, ಇನ್ನೊಂದು ಆಗುವಂಥದ್ದು, ಅನ್ನ ಆಗುವಂಥದ್ದು ಒಂದೇ ಅಂತೆ, ಒಟ್ಟಿಗೆ ಒಳಗೆ ಹೋಗುವಂಥದ್ದು. ತಪ್ಪು, ತಪ್ಪು ಇದು. ಸಾಕ್ಷಾತ್ಕಾರದಲ್ಲಿ 3 ಸಾಕ್ಷಾತ್ಕಾರ ಉಂಟು. ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ. ಬ್ರಹ್ಮೇತಿ ಅಂದ್ರೆ ಸತ್, ಪರಮಾತ್ಮೇತಿ ಅಂದ್ರೆ ಸತ್ ಮತ್ತೆ ಚಿತ್, ಭಗವಾನೇತಿ ಅಂದ್ರೆ ಸತ್ ಚಿತ್ ಆನಂದ. 3 ರಿಯಲೈಸೇಷನ್, ಅದು ಪೂರ್ಣ.
ಅನೇಕ ಅನೇಕ ಮುಕ್ತಾತ್ಮರಲ್ಲಿ ಕೆಲವರು ಮಾತ್ರ ದೇವೋತ್ತಮ ಪುರುಷನನ್ನು ತಿಳಿಯಲು ಅರ್ಹರಾಗಬಹುದು. ಸಹಸ್ರಾರು ಜನರ ಪೈಕಿ ಯಾರೋ ಒಬ್ಬರು ಮಾನವ ಜೀವನದಲ್ಲಿ ಪರಿಪೂರ್ಣ ಸಿದ್ಧಿಗೆ ಪ್ರಯತ್ನ ಮತ್ತು ಅನೇಕ ಮುಕ್ತಾತ್ಮರಲ್ಲಿ ಯಾರೋ ಒಬ್ಬರು ತನ್ನನ್ನು ಎಂದರೆ ಭಗವಂತ ಯಥಾರೂಪದಲ್ಲಿ ತಿಳಿಯಬಹುದು ಎಂದು ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಂದ್ರೆ ಒಂದು ಶ್ಲೋಕ, ಬಹುನಾಂ ಜನ್ಮ ಅಲ್ಲ, ಇದು ಥರ್ಡ್ ಶ್ಲೋಕ, ಥರ್ಡ್ ಶ್ಲೋಕ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇದಿ ತತ್ವತಃ. ಥರ್ಡ್ ಶ್ಲೋಕ, 7th chapter, ಥರ್ಡ್ ಶ್ಲೋಕ, ಮನುಷ್ಯಾನಾಂ. ಹಾಗಾಗಿ ಕೃಷ್ಣ ಪ್ರಜ್ಞೆ ಬರುವಂತದ್ದು ಅದು ರ್ಯಾರ್, ಡೈಮಂಡ್ ಇದ್ದಾಗೆ, ಎಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ. ಸಹಸ್ರಾರು ಜನರ ಪೈಕಿ ಯಾರೋ ಒಬ್ಬರು ಮಾನವ ಜೀವನದಲ್ಲಿ ಪರಿಪೂರ್ಣ ಸಿದ್ಧಿಗೆ ಪ್ರಯತ್ನಿಸಬಹುದು ಮತ್ತು ಅನೇಕ ಮುಕ್ತಾತ್ಮರು ಯಾರೋ ಒಬ್ಬರು ತನ್ನನ್ನು ಎಂದರೆ ಭಗವಂತನನ್ನು ಯಥಾರೂಪದಲ್ಲಿ ತಿಳಿಯಬಹುದು ಎಂದು ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆದ್ದರಿಂದ ದೇವೋತ್ತಮ ಪುರುಷನನ್ನು ಕುರಿತ ಜ್ಞಾನವನ್ನು ಭಕ್ತಿ ಸೇವೆಯಿಂದ ಮಾತ್ರ ಸಾಧಿಸಬಹುದು, ಬೇರೆ ಯಾವುದರಿಂದಲ್ಲ. ಭಗವಾನ್ ಸಾಕ್ಷಾತ್ಕಾರ ಇದು ಭಕ್ತಿ ಸೇವೆಯಿಂದ ಮಾತ್ರ ಸಿಗ್ತದೆ, ಬೇರೆ ಯಾವುದರಿಂದಲ್ಲ. ಇದು ಗುಹ್ಯತಮಂ, ಗುಹ್ಯತರ ಗುಹ್ಯತಮಂ. ಗುಹ್ಯ ಅಂದ್ರೆ ಜ್ಞಾನಿ, ಗುಹ್ಯತಮಂ ಅಂದ್ರೆ ಗುಹ್ಯತರ ಅಂದ್ರೆ ಪರಮಾತ್ಮ, ಗುಹ್ಯತಮಂ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಅಯ್ಯ, ಎಸ್, ರಹಸ್ಯಂ ಎಂದರೆ ಭಕ್ತಿ ಸೇವೆ. ನೋಡಿ, ರಹಸ್ಯ ಅಂದ್ರೆ ಭಕ್ತಿ ಸೇವೆ, ಬೇರೆ ಯಾವುದಲ್ಲ. ಅರ್ಜುನನು ತನ್ನ ಭಕ್ತ ಮತ್ತು ಸಖನೆಂದು ತಿಳಿದಿಂದಲೇ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ. ಅದೇ ಶ್ಲೋಕ, 3ನೇ ಶ್ಲೋಕ. ಯಾವುದು ಅಲ್ಲಿ ಹೇಳುವಂಥದ್ದು? ಏಕೆಂದ್ರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಭಕ್ತೋ ಅಸೀಮೆ ಸಖಾಚೇತಿ, ಭಕ್ತೋ ಅಸೀಮೆ ಸಖಾಚೇತಿ. ಎಲ್ಲಿ ಉಂಟ ಬೈದ? ಅರ್ಜುನ ತನ್ನ ಭಕ್ತ ಮತ್ತು ಸಖನೆಯನ್ನು ತಿಳಿದಿಂದಲೇ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದ. ಅಂತ ಅರ್ಹತೆಗಳಿಲ್ಲದೆ ಯಾರೊಬ್ಬರಿಂದಲೂ ಭಗವತಿ ರಹಸ್ಯವನ್ನು ಅರಿಯಲಾಗದು. ರಹಸ್ಯ, ಆ ಶ್ಲೋಕ ರಹಸ್ಯದ ಎಂತ? ಭಕ್ತೋ ಅಸೀಮೆ ಸಖಾಚೇತಿ ರಹಸ್ಯಂ ಏತದ್ ಉತ್ತಮಂ. ಉಳಿದವರಿಗೆ ಹೇಳುವುದಿಲ್ಲ, ಅವ ಭಕ್ತ ಮತ್ತೆ ಸಖ, ಅದಕ್ಕೆ ಹೇಳಿದ್ದಾನೆ ರಹಸ್ಯ. ಅಂತ ಅರ್ಹತೆಗಳಿಲ್ಲದೆ ಯಾರೊಬ್ಬರಿಂದಲೂ ಭಗವತಿ ರಹಸ್ಯ ಅರಿಯಲಾಗದು. ಹಾಗಾಗಿ ನೋಡಿ, ಈಗ 1000 ಎಡಿಷನ್ ಉಂಟು ಭಗವದ್ಗೀತೆ, ಎಲ್ಲರೂ ಬರೆದಿದ್ದಾರೆ. ಪೆನ್ ಮತ್ತೆ ಬುಕ್ ಇದ್ರೆ ಬರೆಯುವಂಥದ್ದು. ನಾನು ಭಗವತ್ ನಾನು ಬರೆಯುತ್ತೇನೆ. ಅವರಿಗೆ ರಹಸ್ಯ ಗೊತ್ತಾಗ್ತದಾ? ಇಲ್ಲ. ಅವರು ಸಖ ಕೂಡ ಅಲ್ಲ, ಭಕ್ತ ಕೂಡ ಅಲ್ಲ. ಹಾಗಾಗಿ ಹೇಗೆ ಅವರು ಸರಿಯಾದ ಒಪಿನಿಯನ್ ಕೊಡ್ಲಿಕ್ಕೆ ಆಗ್ತದೆ? ಆಗುವುದಿಲ್ಲ. ಅದೇ ರಹಸ್ಯವನ್ನು ಅರಿಯಲಾಗುವುದು. ಆದ್ದರಿಂದ ಯಾರೊಬ್ಬರಿಂದಲೂ ಭಗವದ್ ಭಕ್ತರಾಗದೆ, ಭಕ್ತಿ ಸೇವೆ ಆಚರಿಸದೆ ದೇವೋತ್ತಮ ಪುರುಷನು ಅರ್ಥ ಮಾಡಿಕೊಳ್ಳಲಾಗದು. ಭಕ್ತರಾಗದೆ ಭಕ್ತಿ ಸೇವೆ ಆಚರಿಸದೆ ನಮಗೆ ಕೃಷ್ಣ ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ರಹಸ್ಯವೇ ಭಗವತ್ ಪ್ರೇಮ. ಹಾಗೆ ಹಾಗೂ ಕೂಡ ಹೇಳಿದೆ ನಿಮ್ಗೆ, ಈಗ ನೀವು level 1, level 2, level 3, level 4, level 5 ಇದೆಲ್ಲ ಮಾಡ್ತಾ ಇದ್ದೀರಿ, ಭಕ್ತಿಶಾಸ್ತ್ರ ಎಲ್ಲ ಮಾಡ್ತಾ ಇದ್ದೀರಿ. ಆದರೆ ಇಂಪಾರ್ಟೆಂಟ್ ಮೆಸೇಜ್ ಎಂತ ಅಂದ್ರೆ, ಇದು ಯಾಕೆ ಉಂಟು? ಇದು ನೋಡಿ, ಇಲ್ಲಿ ಇನ್ನೊಮ್ಮೆ ಓದ್ತೇನೆ ನಾನು. ಆದ್ದರಿಂದ ಯಾರೊಬ್ಬರಿಂದಲೂ ಭಗವದ್ಭಕ್ತರಾಗದೆ ಭಕ್ತಿ ಸೇವೆ ಆಚರಿಸದೆ ದೇವೋತ್ತಮ ಪುರುಷ ಅರ್ಥ ಮಾಡಿಕೊಳ್ಳಲಾಗದು. ನಿಮ್ಮನ್ನು ಈ ಲೆವೆಲ್ಗೆ ತರಲಿಕ್ಕೆ ಇದೆಲ್ಲ ಮಾಡುವಂಥದ್ದು. ಭಗವದ್ಭಕ್ತರಾಗಲಿಕ್ಕೆ, ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಈ ರಹಸ್ಯವೇ ಭಗವತ್ ಪ್ರೇಮ. ಅದರಲ್ಲಿ ದೇವೋತ್ತಮ ಪುರುಷನ ರಹಸ್ಯವನ್ನು ತಿಳಿಯುವುದರ ಮುಖ್ಯ ಅರ್ಹತೆ ಅಡಗಿದೆ. ಅದರಲ್ಲಿ ಎಂತ? ಭಗವಂತನ ಬಗ್ಗೆ ತಿಳಿಯುವಂಥದ್ದು, ಅದು ಮುಖ್ಯ ಅರ್ಹತೆ. ದಿವ್ಯ ಭಗವತ್ ಪ್ರೇಮದ ಹಂತ ತಲುಪಲು ಭಕ್ತಿ ಸೇವೆಯ ನಿಯಂತ್ರಿತ ತತ್ವಗಳನ್ನು ಪಾಲಿಸಬೇಕು. ಎಂತ ಮಾಡ್ಬೇಕು ನಾವೀಗ? ನಿಯಂತ್ರಿತ ತತ್ವವನ್ನು, ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ಅದನ್ನು ಫಾಲೋ ಮಾಡಬೇಕು ನಾವು. ಈ ನಿಯಂತ್ರಿತ ತತ್ವಗಳನ್ನು ವಿಧಿ ಭಕ್ತಿ ಅಥವಾ ಭಗವಂತನ ಭಕ್ತಿ ಸೇವೆ ಎಂದು ಕರೆಯಲಾಗಿದೆ. ನೋಡಿ, ಈಗ ನಾವು ಫಾಲೋ ಮಾಡೋದು ವಿಧಿ ಭಕ್ತಿ.
ಅವನು ಅನನುಭವಿಯು ತನ್ನ ಪ್ರಸಕ್ತ ಇಂದ್ರಿಯಗಳಿಂದಲೇ ಆಚರಿಸಬಹುದು. ಅಂತ ನಿಯಂತ್ರಿತ ತತ್ವಗಳು ಭಗವಂತನ ಮಹಿಮೆಗಳ ಶ್ರವಣ ಮತ್ತು ಸಂಕೀರ್ತನ ಆಧರಿಸಿ ಭಗವಂತನ ಬಗ್ಗೆ ಕೇಳುವಂತ ಮತ್ತೆ ಕೀರ್ತನೆ ಮತ್ತು ಭಗವಂತನ ಮಹಿಮೆಗಳ ಅಂತ ಶ್ರವಣ ಮತ್ತು ಸಂಕೀರ್ತನ ಭಕ್ತರ ಸಹವಾಸದಲ್ಲಿ ಮಾತ್ರ ಸಾಧ್ಯ. ನಾವು ಯಾವಾಗಲೂ ಜಾಸ್ತಿಯಾಗಿ ಭಕ್ತರೊಟ್ಟಿಗೆ ನಾವು ಅಸೋಸಿಯೇಟ್ ಆಗಬೇಕು, ಅಸೋಸಿಯೇಷನ್. ಆದ್ರಿಂದಲೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣ ಸಿದ್ಧಿ ಗಳಿಸುವ 5 ಮುಖ್ಯ ತತ್ವಗಳನ್ನು ಹೇಳಿದ್ದಾರೆ. ನೆಕ್ಸ್ಟ್ ಆಫ್ ಡಿವೋಷನ್ ಅಲ್ಲಿ ಉಂಟು. ಮೊದಲನೆಯದು ಭಕ್ತರೊಂದಿಗೆ ಸಹಚಾರದಲ್ಲಿ ಇರುವುದು, ಶ್ರವಣ, ಅಸೋಸಿಯೇಷನ್ ಆಫ್ ಡಿವೋಟೀಸ್. ಎರಡನೇದು ಭಗವಂತನ ಮಹಿಮೆಗಳ ಸಂಕೀರ್ತನ ಮಾಡುವಂಥದ್ದು, ಕೀರ್ತನ ಮಾಡುವಂಥದ್ದು. ಮೂರನೇದು ಪರಿಶುದ್ಧ ಭಕ್ತನಿಂದ ಶ್ರೀಮದ್ ಆಲಿಸುವಂಥದ್ದು, ರೀಡಿಂಗ್. ಈಗ ಕ್ಲಾಸ್ ನಮ್ದು ಈ ಕ್ಲಾಸ್ ಆಗ್ತಾ ಉಂಟು ಅಂದ್ರೆ ಪ್ರಭುಪಾದ ಭಾವಾರ್ಥ ನಾವು ಓದ್ತಾ ಇದ್ದೇವೆ. ಪ್ರಭುಪಾದ ಪ್ಯೂರ್ ಡಿವೋಟಿ, ನಾವು ಪ್ರಭುಪಾದೊಟ್ಟಿಗೆ ಅಸೋಸಿಯೇಷನ್. 1 ಗಂಟೆ ನಾವು ಪ್ರಭುಪಾದೊಟ್ಟಿಗೆ ಅಸೋಸಿಯೇಷನ್. ಈ 1 ಗಂಟೆ ಅಸೋಸಿಯೇಷನ್ ಇಂದ ನಮ್ಗೆ ಎಂತ ನಮ್ಮ ಲೈಫ್ ಚೇಂಜ್ ಆಗ್ತದೆ. 1 ಗಂಟೆ ನಾವು ಪ್ರಭುಪಾದಿಗೆ ನಾವು ಸಮಯವನ್ನು ಇಟ್ಟರೆ ಎಸ್, ನಮ್ಮ ಲೈಫ್ ಟೋಟಲಿ ಚೇಂಜ್ ಆಗ್ತದೆ. ಶ್ರೀಮಂತ ಆಲಿಸುವುದು. 4ನೇದು ಭಗವಂತನಿಗೆ ಸಂಬಂಧಿಸಿದ ಪವಿತ್ರ ಸ್ಥಳದಲ್ಲಿ ವಾಸ ಮಾಡುವಂಥದ್ದು. ಮತ್ತು 5ನೇದು ಭಗವದ್ ವಿಗ್ರಹ ಭಕ್ತಿಯಿಂದ ಪೂಜಿಸುವುದು. ಈಗ ಈ 3, 5 ಕೂಡ ಮಾಡಬೇಕು. ಆದ್ರೆ 3 ಪೊಟೆನ್ಷಿಯಲ್, ತುಂಬಾ ಪೊಟೆನ್ಷಿಯಲ್. ಅಸೋಸಿಯೇಷನ್, ಮತ್ತೆ ಸಂಕೀರ್ತನ ಮಾಡುವಂಥದ್ದು, ಮತ್ತೆ ಶ್ರೀಮದ್ ಆಲಿಸುವುದು. ಇದು 3 ಮಾಡಿದ್ರೆ ನಾವು ಇದಾಗ್ತೇವೆ. ಅದರ ಅರ್ಥ 4ನೇ 5 ಮಾಡಬಾರ್ದು ಅಂತಲ್ಲ, ಅದು ಕೂಡ ಮಾಡಬೇಕು. ಆದ್ರೆ ಇದು 3 ಪೊಟೆನ್ಷಿಯಲ್ ತುಂಬಾ. ಭಗವದ್ ಭಕ್ತಿಯನ್ನು ಪೂಜಿಸುವುದು ಅಂತ ನಿಯಮ ಕಟ್ಟುಪಾಡುಗಳು ಭಕ್ತಿ ಸೇವೆಯ ಅಂಗಗಳು. ಆದ್ದರಿಂದ ಬ್ರಹ್ಮದೇವನ ಕೋರಿಕೆಯಂತೆ ದೇವೋತ್ತಮ ಪುರುಷನು ಬ್ರಹ್ಮನು ಕೇಳಿದ 4 ಪ್ರಶ್ನೆಗಳಿಗೆ ವಿವರಣೆ ನೀಡುತ್ತಾನೆ ಮತ್ತು ಈ ಪ್ರಶ್ನೆಗಳ ಭಾಗಗಳಾಗಿರುವ ಇತರ ಪ್ರಶ್ನೆಗಳು ಉತ್ತರಿಸ್ತಾನೆ. ಹಾಗಾಗಿ ಶ್ರವಣ ಸಂಕೀರ್ತನ ಭಕ್ತರ ಸಹವಾಸದಲ್ಲಿ ಮಾತ್ರ ಮಾಡಬೇಕು. ಈಗ ಮೇನ್ ಅಂತ ನಾವು ಅಸೋಸಿಯೇಷನ್ ಮಾಡಬೇಕು. ಭಕ್ತರ ಸಂಘದಿಂದಲೆಲ್ಲ ನಮಗೆ ಸಿಗುವಂಥದ್ದು. ಭಕ್ತರ ಸಂಘ ಮಾಡಿದರೆ, ಈಗ ನಾನು ಮೊನ್ನೆ ಸ್ಯಾಟರ್ಡೇನ ನಿನ್ನೆ ಯಾವ ಕ್ಲಾಸ್ ಮಾಡಿದ್ದು, ಮೊನ್ನೆ ಅಲ್ಲ ಎಸ್ ಯಾವಾಗ ಮಾಡಿದ್ದು, ಹರೇ ಕೃಷ್ಣ ನೆಕ್ಸ್ಟ್ ಆಫ್ ಡಿವೋಷನ್. ನಾನು ಈ 5 ವಿಷಯದ ಬಗ್ಗೆ ಮಾತಾಡಿದೆ. ನೀವು ಲಾಸ್ಟ್ ಸಂಡೇ ಮಾಡಿದ ಹರೇ ಕೃಷ್ಣ ಯಾವಾಗ ಮಾಡಿದ್ದು? ಯಾರು ಕ್ಲಾಸ್ ಬಂದಿದ್ದಾರ? ಈ ಸ್ಯಾಟರ್ಡೆ ಮಾಡಿದ್ದೇನಾ ಅದರ ಬಗ್ಗೆ? ಅಲ್ಲ, ಪ್ರೀವಿಯಸ್ ಸ್ಯಾಟರ್ಡೆ, ಸಂಡೇ. ಹರೇ ಕೃಷ್ಣ ಯಾರಾದ್ರು ಕ್ಲಾಸ್ ಕೇಳಿದ್ದೀರಾ? ನನ್ನ ನೆಕ್ಸ್ಟ್ ಆಫ್ ಡಿವೋಷನ್ ಅಲ್ಲಿ 1 ಗಂಟೆ ಕ್ಲಾಸ್ ಮಾಡಿದ್ದೆ ನಾನು. ಹರೇ ಕೃಷ್ಣ ಯಾರಾದ್ರು ಕೇಳಿದ್ದೀರಾ ಕ್ಲಾಸ್ ಈ 5 ವಿಷಯ ಬಗ್ಗೆ? ಹರೇ ಕೃಷ್ಣ. ಯಾರು ಕೇಳಿಲ್ವಾ? ಯಾರು ಬರ್ಲಿಲ್ವಾ ಅಲ್ಲಿ ಕ್ಲಾಸಿಗೆ? ಓಕೆ, ಎಸ್, ಅಲ್ಲಿ ರೆಕಾರ್ಡಿಂಗ್ ಉಂಟು, ನೀವು ಕೇಳ್ಬೋದು. ಎಸ್, ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ.